ಹಲೋ ನಮಸ್ತೆ ಎಲ್ರಿಗೂ. ಇವತ್ತಿನ ಬ್ರೇಕ್ಫಾಸ್ಟ್ ಸೀರೀಸಲ್ಲಿ ಈ ವಾಂಗಿಬಾತ್ ಪೌಡರ್ ಇಲ್ಲದೆ ಕೂಡ ಸೂಪರಾಗಿ ತುಂಬಾ ರುಚಿಯಾಗಿ ವಾಂಗಿಬಾತನ್ನು ಮಾಡುವಂಥ ಸುಲಭ ವಿಧಾನವನ್ನು ಹೇಳ್ಕೊಡ್ತಾ ಇದ್ದೇನೆ. ವಿಡಿಯೋನ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ. ಸರಿ, ಹಾಗಾದರೆ ವಿಶೇಷವಾಗಿರುವಂಥ ಬ್ರೇಕ್ಫಾಸ್ಟ್ ರೆಸಿಪಿನ ಯಾವ ಥರ ಮಾಡ್ಬೋದು ಅನ್ನೋದನ್ನು ನೋಡ್ಕೊಂಡು ಬರೋಣ. ಥ್ಯಾಂಕ್ಸ್ ಎಲ್ರಿಗೂ. ವಾಂಗಿಬಾತ್ ಮಾಡೋಕ್ಕಿಂತ ಒಂದು 10ರಿಂದ 15 ನಿಮಿಷ ಮುಂಚೆ 1 ಲೋಟದಷ್ಟು ನಾನು ನಾರ್ಮಲ್ ಆಗಿರುವಂಥ ಮೀಲ್ಸ್ ರೈಸನ್ನು ಒಂದು ಪಾತ್ರೆಗೆ ಹಾಕಿ ಒಂದು ಸ್ವಲ್ಪ ನೀರನ್ನು ಹಾಕಿ ನೆನೆ ಹಾಕಲಿಕ್ಕೆ ಇಟ್ಟಿದ್ದೇನೆ. ನೆನೆ ಹಾಕಿದಂಥ ರೈಸಲ್ಲಿ ವಾಂಗಿಬಾತನ್ನು ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ. ಈ ವಾಂಗಿಬಾತನ್ನು ಮಾಡಲಿಕ್ಕೆ ಈ ಬದನೆ ಇದೆಯಲ್ವ, ಈ ಥರ ಬದನೆ ಒಂದು 2ರಿಂದ 3 ತಗೊಂಡು ಈ ಥರ ಕಟ್ ಮಾಡಿ ಒಂದು ಸ್ವಲ್ಪ ಹೊತ್ತು ನೀರಲ್ಲಿ ಹಾಕಿ ಇಟ್ಬಿಡಿ. ಈಗ ಒಂದು ಕುಕ್ಕರನ್ನು ತಗೊಂಡು ಕುಕ್ಕರನ್ನು ಒಂಚೂರು ಸ್ಟವ್ ಮೇಲಿಟ್ಟು ಬಿಸಿ ಮಾಡ್ಕೊಳ್ಳಿ. ಅದಾದ ನಂತರ ಒಂದು 2 ಚಮಚದಷ್ಟು ಕುಕ್ಕಿಂಗ್ ಆಯಿಲ್ ಅಥವಾ 2 ಚಮಚದಷ್ಟು ತುಪ್ಪ ಬೇಕಾದರೂ ಹಾಕೋಬೋದು. ತುಪ್ಪಕ್ಕಾದ ನಂತರ ಒಂದು ಅರ್ಧ ಚಮಚದಷ್ಟು ಸಾಸಿವೆ, ಅರ್ಧ ಚಮಚದಷ್ಟು ಜೀರಿಗೆ, 1 ಚಮಚದಷ್ಟು ಉದ್ದಿನಬೇಳೆ, 1 ಚಮಚದಷ್ಟು ಕಡಲೆಬೇಳೆ, ಒಂದು ಸ್ವಲ್ಪ ಗೋಡಂಬಿ, ಒಂದು 5-6 ಏಲಕ್ಕಿ, ಒಂದು ಪಲಾವ್ ಎಲೆ, ಒಂದು ತುಂಡು ಚಕ್ಕೆ, ಹಾಗೆಯೇ ಒಂದು 4-5 ಲವಂಗ ಎಲ್ಲದನ್ನು ಒಟ್ಟಿಗೆ ಹಾಕಿ ನಾವು ಮೀಡಿಯಮ್ ಉರಿ ಇಟ್ಕೊಂಡು ಇದನ್ನ ಹುರಿದ್ಕೋಬಹುದು. ವಾಂಗಿಬಾತ್ ಪೌಡರ್ ಹಾಕದೇ ಇರೋದ್ರಿಂದ ಈ ಗರಂ ಮಸಾಲೆ ಇಂಗ್ರೀಡಿಯೆಂಟ್ಸ್ ಎಲ್ಲ ನಾವು ಇದಕ್ಕೇನೆ ಒಗ್ಗರಣೆ ಹಾಕ್ತೀವಲ್ವ ಆವಾಗಲೇ ಹಾಕೋಬೇಕು. ಚೆನ್ನಾಗಿ ಹುರಿದಾದ ನಂತರ ಇವಾಗ ಒಂದು ಈರುಳ್ಳಿನ ಕಟ್ ಮಾಡ್ಕೊಂಡು ಹಾಕೊತಾ ಇದ್ದೇನೆ. ಕೆಲವರು ವಾಂಗಿಬಾತ್ಗೆ ಈರುಳ್ಳಿ ಹಾಕ್ತಾರೆ, ಕೆಲವರು ಹಾಕಲ್ಲ. ಹಾಕಿದರೆ ತುಂಬಾ ಚೆನ್ನಾಗಿರುವಂಥ ಫ್ಲೇವರ್ ಬರುತ್ತೆ. ನೀವು ಹೆಂಗೆ ಬೇಕಾದರೂ ಮಾಡ್ಬೋದು, ತೊಂದರೆ ಇಲ್ಲ. ಈರುಳ್ಳಿನ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಆ ಒಳ್ಳೆ ಫ್ಲೇವರ್ ಬರುತ್ತೆ. ಈರುಳ್ಳಿ ಬಾಡಿ ಆದ ನಂತರ ನಾವು ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ವ ಬ್ರಿಂಜಲ್ ಅಥವಾ ಬದನೆಕಾಯಿ, ಅದನ್ನ ನೀರಲ್ಲಿ ಒಂದು ಸ್ವಲ್ಪ ಹಾಕಿಟ್ಟಂಥ ನೀರಲ್ಲಿ ತೊಳೆದ್ಬಿಟ್ಟು ನೀಟಾಗಿ ಹಾಕ್ಕೊಂಡು ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಳಿ. 1 ನಿಮಿಷ ಈ ಥರ ಮೀಡಿಯಮ್ ಉರಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಬದನೆ ಒಂದು ಸ್ವಲ್ಪ ಬೇಯುತ್ತೆ. ಇವಾಗ ಒಂದು ಸ್ವಲ್ಪ ಹುಣಸೆ ಹಣ್ಣಿನ ರಸ, ಒಂದು ಅರ್ಧ ಚಮಚದಷ್ಟು ಉಪ್ಪು, ಸ್ವಲ್ಪ ಚಿಟಿಕೆಯಷ್ಟು ಅರಿಶಿನ ಪುಡಿ, 1 ತುಂಡು ಬೆಲ್ಲ, ಇಷ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಈಗ 1-2 ನಿಮಿಷ ನಾವು ಚೂರು ಬೇಯಲಿಕ್ಕೆ ಬಿಡಬೇಕು. ಅದಾದ ನಂತರ ಅರ್ಧ ಚಮಚದಷ್ಟು ಖಾರ ಪುಡಿ, 1/4 ಚಮಚದಷ್ಟು ಜೀರಿಗೆ ಪುಡಿ, 1/4 ಚಮಚದಷ್ಟು ಕೊತ್ತಂಬರಿ ಪುಡಿ, ಅರ್ಧ ಚಮಚದಷ್ಟು ಸಾಂಬಾರ್ ಪುಡಿ, ಅರ್ಧ ಚಮಚದಷ್ಟು ಟೇಸ್ಟಿಂಗ್ ಪುಡಿ, ಒಂದು ಸ್ವಲ್ಪ ಗರಂ ಮಸಾಲ ಪುಡಿ. ಟೇಸ್ಟಿಂಗ್ ಪುಡಿ ಇಲ್ಲದಿದ್ದರೆ ಸಾಂಬಾರ್ ಪುಡಿ 1 ಚಮಚದಷ್ಟು ಹಾಕ್ಕೊಳ್ಳಿ. ಒಂದು ವೇಳೆ ನಿಮ್ಮ ಹತ್ರ ವಾಂಗಿಬಾತ್ ಪುಡಿ ಇದ್ದರೆ ಈ ಜೀರಿಗೆ ಪುಡಿ, ಕೊತ್ತಂಬರಿ ಪುಡಿ ಹಾಗೆಯೇ ಸಾಂಬಾರ್ ಪುಡಿ ಯಾವುದು ಹಾಕೊಳ್ಳೋ ಅವಶ್ಯಕತೆ ಇಲ್ಲ. 1.5ರಿಂದ 2 ಚಮಚದಷ್ಟು ವಾಂಗಿಬಾತ್ ಪುಡಿಯನ್ನೇ ಹಾಕೋಬೋದು. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. 1 ನಿಮಿಷ ಮಸಾಲೆಯನ್ನು ಫ್ರೈ ಮಾಡಿದ ನಂತರ ಈಗ ನಾವು ನೆನೆ ಹಾಕಿರುವಂಥ ಅಕ್ಕಿಯನ್ನು ತೊಳೆದ್ಬಿಟ್ಟು ನೀರನ್ನು ಬಸಿದ್ಬಿಟ್ಟು ಹಾಕ್ಕೊಂಡು ಈ ಮಸಾಲದೊಟ್ಟಿಗೆ ಒಂಚೂರು ನಾವು ಫ್ರೈ ಮಾಡ್ಕೋಬೇಕು. ಮತ್ತು ಇನ್ನೊಂದು ಏನು ಅಂತಂದರೆ ಕೆಲವರು ರೈಸ್ ಮಾಡಿಬಿಟ್ಟು ಈ ಬ್ರಿಂಜಲ್ ಅಂದರೆ ವಾಂಗಿಬಾತ್ ಮಸಾಲ ಬೇರೆ ಥರ ಅಂದರೆ ಸಪ್ರೇಟಾಗಿ ಮಾಡಿಬಿಟ್ಟು ಓಪನ್ ಪಾತ್ರೆಯಲ್ಲಿ ಇಟ್ಕೊಂಡು ಮಾಡ್ತಾರೆ. ನಾನು ತುಂಬಾ ಸಿಂಪಲಾಗಿ ಮಾಡುವಂಥ ವಿಧಾನವನ್ನು ತೋರಿಸ್ತಾ ಇದ್ದೇನೆ. ಮಸಾಲದಲ್ಲಿ ಹುರಿದಾದ ನಂತರ ರೈಸ್ ಎಷ್ಟಿದೆಯೋ ಅದರ 2 ಪಟ್ಟು ನೀರು ಹಾಕಬೇಕು. ಹಾಗೆಯೇ ಉಪ್ಪನ್ನು ಟೇಸ್ಟ್ ಮಾಡಿಕೊಂಡು ಬೇಕಿದ್ರೆ ಅಡ್ಜಸ್ಟ್ ಮಾಡಿಕೊಂಡು ಹಾಕ್ಕೊಳ್ಳಿ. ನೀವು ನೀರು ಹಾಕಿದ ನಂತರ ಟೇಸ್ಟ್ ಏನು ಬೇಕಿದ್ರೂ ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. ಒಂದು ಸರಿ ಮಗುಚಿ ಆದ ನಂತರ ಕುಕ್ಕರ್ನ ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಒಂದು 2 ಅಥವಾ 3 ವಿಷಲ್ ಹಾಕಿಸ್ಕೋಬೋದು. ಪ್ರೆಷರ್ ಹೋದ ನಂತರ ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ. ನೋಡಿ, ಸೂಪರ್ ಆಗಿರುವಂತಹ ವಾಂಗಿಬಾತ್ ರೆಡಿಯಾಗಿದೆ. ನೀವು ಸಪ್ರೇಟಾಗಿ ಮಸಾಲೆ ರೆಡಿ ಮಾಡ್ಕೊಳ್ಳೋದು, ಅದಾದ ನಂತರ ರೈಸ್ ರೆಡಿ ಮಾಡ್ಕೊಳ್ಳೋದು ಯಾವುದು ಬೇಕಾಗಿಲ್ಲ. ಕುಕ್ಕರಲ್ಲಿ ಈ ಥರ ಮಾಡಿದರೆ ನಮಗೆ ದಿಢೀರಾಗಿ ಫಟಾಫಟ್ ಅಂತ ವಾಂಗಿಬಾತ್ ಪೌಡರ್ ಇಲ್ಲದೆ ಕೂಡ ಸುಲಭವಾಗಿ ವಾಂಗಿಬಾತನ್ನು ಮನೆಯಲ್ಲೇ ಮಾಡ್ಕೋಬೋದು. ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ನೀವು ಮಾತ್ರ ನೋಡೋದಲ್ಲ ಬೇರೆಯವರಿಗೆ ಕೂಡ ಶೇರ್ ಮಾಡಿ. ಥ್ಯಾಂಕ್ಸ್ ಎಲ್ರಿಗೂ.